ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಪ್ಲ್ಯಾನ್ ಏನಿರಲಿಲ್ಲ, ಸುಮ್ಮನೆ ತುಂಬ ಟೈಮ್ ಆಯಿತು, ಎಲ್ಲೂ ಹೋಗಿರಲಿಲ್ಲ. ಪ್ಲಸ್ ವೆದರ್ ಬೇರೆ ಆ್ಯಕ್ಚುಲಿ ಒಂದೆರಡು ದಿವಸದಿಂದ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಇವತ್ತು ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಬಟ್ ಏನಿವೆ ಸುಮ್ಮನೆ ಒಂಥರ ಪ್ರಾಪರ್ ರೈಡ್ ಥರ ಇರಲಿಲ್ಲ. ಸುಮ್ಮನೆ ಒಂದು ಈ ಕಡೆ 2-3 ಲೊಕೇಶನ್ ಮಾರ್ಕ್ ಮಾಡಿದ್ದೆ, ಸುಮ್ಮನೆ ಹಂಗೆ ಬರೋಣ ಅಂತೇಳಿ. ಆ್ಯಕ್ಚುಲಿ ನಾನು ಮಾರ್ಕ್ ಮಾಡಿರೋ ಲೊಕೇಶನ್ ಆ ಕಡೆ ಇದೆ. ಅಲ್ಲಿ ಹೋಗ್ತಾ ಆ್ಯಕ್ಚುಲಿ ಇಲ್ಲಿ ರೋಡಲ್ಲಿ ನಾನು ನೋಡೋ ಏನೋ ಒಂದು ಗುಡಿ ಥರ ಕಾಣಿತು. ಇಫ್ ಯು ಸಿ, ಏನೋ ಗುಡಿ ಥರ ಇದೆ ಮೇಲ್ಗಡೆ. ಸೊ ಮೋಸ್ಟ್ಲಿ ಇದೆ ಇಲ್ಲಿಂದ ಹೋಗೋ ರೋಡು. ಸುಮ್ಮನೆ ಆ ಕಡೆ ಹೋಗಿ ನೋಡ್ತೀನಿ ಚೆನ್ನಾಗಿದೆಯಾ ಅಂಥೇಳಿ. ಲೆಟ್ಸ್ ಸಿ. ನಂದು ಆ್ಯಕ್ಚುಲಿ ಬೈಕ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಅಲ್ಲೊಂದು ಮೆಕ್ಯಾನಿಕ್ ಹತ್ರ ಹೋಗಿ ಅದು ಗಾಡಿ ಸ್ಟಾರ್ಟ್ ಆಗ್ತಾಯಿರಲಿಲ್ಲ. ಅದನ್ನೆಲ್ಲ ಆಲ್ಮೋಸ್ಟು ಫಿಕ್ಸ್ ಮಾಡಿ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ನೋಡೋಣ ಮುಂದೆ ಏನು ಪ್ರಾಬ್ಲಮ್ ಬರೋದಿದ್ರೆ ಆಯಿತು. ನಾವು ದೇವಸ್ಥಾನ ಅಲ್ಪ ಪುನಃ ಅಲ್ಪ ಅವು ಏನು ಗಾಡಿ ಪೋಪುನ ಮಿತ್ತೆ ಸರ್ ಸೈಡ್ ಹೋಗ್ಬೋದು. ಹಾಂ ಸ್ವಲ್ಪ ಗಾಡಿ ಹೋಗಿ ತಿತ್ತು ರೋಡ್ ಉಂಟಾಯಿ ಬಾರ ನಡ್ಕೊಂಬ ನಡ್ತು ಬಾರ ಸರಿ ಸರಿ ಅಲ್ಪ ನಾಗನ ಕಲ್ಲು ತಿಕ್ಕುನ ಅವೇ ರೈ ಸೈಡ್ ಮಿತ್ತುವಲ್ಲ ಮೆತ್ತುಬೋಣ. ಓಕೆ 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 ಸರಿ ಸರಿ. ಸ್ವಲ್ಪ ಬರ್ತಾರೆ ನಾನು ಫ್ರೆಂಡ್ ಬಂಟ್ವಾಳ ಇಂಚೆನ ಹಂಚಿ ಪೋಂದಿತ್ತು ಬಣ್ಣ ಒಂದು ತೋಜಿನ ಐಕೊರ ಪೋತು ಸುಮಾರು ಫುಲ್ಲು ತೋಜಿನು. ಅದೇ ಪೂಜೆ ಬರ ಆಪುಂಡ ಪೂಜೆ ವರ್ಷ 2 ಸರ್ತಿ ಮಾತ್ರ ಪರ್ವ ಪುರ. ಈ ಸರ್ತಿ ಹರಿ ವರ್ಷ ಪ್ರತಿಷ್ಠಾಪನೆ ಇಲ್ಲ ಅಂದೆ. ಓಕೆ ಹೌದು ಥ್ಯಾಂಕ್ಸ್. Wow. Unexpected spot, bro. ನಾನು ಆ್ಯಕ್ಚುಲಿ ಪ್ರಾಪರ್ ಇದು ಗೋಪ್ರೋ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಂದಿರಲಿಲ್ಲ. ಯಾಕಂದರೆ ಇದೊಂಥರ ಸುಮ್ಮನೆ ಹಂಗೆಲ್ಲ ಒಂದು ಈ ಕಡೆ ಸುತ್ತಾಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಾನು ಯಾವಾಗಲೂ ಹಂಗೆ ಅನ್ಕೋತೀನಿ, ಲೈಕ್ ಇವತ್ತೇನು ಅಷ್ಟೇನು ಅಂತ ಇಂಟ್ರೆಸ್ಟಿಂಗ್ ಸಿಗ್ಲಿಕ್ಕಿಲ್ವೇನೋ. ಸೊ ಅದಕ್ಕೆ ಸುಮ್ಮನೆ ಪ್ರಾಪರ್ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಬಂದಿರಲ್ಲ. ಆಮೇಲೆ ರಿಗ್ರೆಟಿಂಗ್ ಶೆಟ್ ಪ್ರಾಪರ್ ವೀಡಿಯೋನೇ ಮಾಡಬೇಕಿತ್ತ ಅಂತ. ಬಟ್ ಇದೊಂಥರ ಹೆಂಗಿದೆ ಅಂದರೆ ಪ್ರಾಬ್ಲಿ
ನಾಟ್ ಶೋರ್ ದ ವಿಡಿಯೋ ಜಸ್ಟಿಫಿಕೇಷನ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಅಲ್ಲಿ ಶೋ ಯು ಫ್ರಮ್ ದ ಮೋಸ್ಟ್ಲಿ 360 ಡೆಪ್ತ್ ಪರ್ಸೆಪ್ಷನ್ ಅಷ್ಟು ಚೆನ್ನಾಗಿರಲ್ಲ. ಓಕೆ, ಇದು ಹೆಂಗಿದೆ ಅಂತ ಹೇಳಿ ಪ್ಲೇಸ್ ತೋರಿಸ್ತೀನಿ. ಈಗ ಬಂದಿರೋದು ಇದೊಂಥರ ಫುಲ್ ಅಪ್ ಇದೆ, ಸ್ವಲ್ಪ ರಿಸ್ಕಿ, ಬಟ್ ಪರವಾಗಿಲ್ಲ, ಕುಡ್ ಕಮ್. ಇಲ್ಲಿ ಬಂದರೆ ಮಹಿಳೆಯರಿಗೆ ಪ್ರವೇಶ ಇಲ್ಲ, ಅದು ಏನಕ್ಕಂತ ಗೊತ್ತಿಲ್ಲ, ಬಟ್ ಎನಿವೆ ಇಲ್ಲಿ ಬಂದರೆ ಇಲ್ಲಿದೆ ದೇವಸ್ಥಾನ. ಒಂಥರ ಫುಲ್ 360 ಡಿಗ್ರಿ ವ್ಯೂ ಸಿಗುತ್ತೆ ಸುತ್ತ. ಬಟ್ ದ ಬೆಸ್ಟ್ ಪಾರ್ಟ್ ಇಲ್ಲಿ ಚೆನ್ನಾಗಿದೆ, ಇಟ್ಸ್ ಆಲ್ ನೈಸ್. ದ ಬೆಸ್ಟ್ ಪಾರ್ಟ್ ಇಸ್ ಹಿಯರ್. ಲೆಜೆಂಡ್ಸ್ ಆಫ್ ಹಿಲ್ಸ್ ಆ್ಯಕ್ಚುಲಿ. ಐ ಥಿಂಕ್ ನಿಮ್ಗೆ ಆಲ್ರೆಡಿ ಗೆಸ್ಟ್ ಮಾಡ್ಬೋದು ಯಾವುದಿದು ಅಂತ. ಇದೇ ನಮ್ಮ ಕುದುರೆಮುಖ. ನಿಮಗೆ ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಓಕೆ ಇದು ದೊಡ್ಡ ಗುಡ್ಡ ಅಂತ ಅನ್ಕೋತೀರ. ಸೊ ಅದರ ಹಿಂದೆ ಅದಕ್ಕಿಂತ ದೊಡ್ಡ ಗುಡ್ಡ, ಅದರ ಹಿಂದೆ ಅದೊಂದು ಪಾಯಿಂಟ್ ಇರೋದು ಅದಕ್ಕಿಂತ ದೊಡ್ಡ ಗುಡ್ಡ. ಆ್ಯಕ್ಚುಲಿ ಟು ಬಿ ಆನೆಸ್ಟ್ ನಿಮಗೆ ಅದರ ಮೇಲ್ಗಡೆ ಇದೆ ನೋಡಿ, ಅದು ಮೇಲ್ಗಡೆ ಇರೋದು ಲೈಕ್ ನಮ್ಮದು ಕುದುರೆಮುಖ. ಅದು ಎಲ್ಲಿಂದ ಎಲ್ಲಿವರೆಗೆ ಕಾಣುತ್ತೆ ಅಂದರೆ ಆಲ್ಮೋಸ್ಟ್ ನಿಮಗೆ ಮಂಗಳೂರುವರೆಗೂ ಕಾಣುತ್ತೆ, ಒಂದು ಕ್ಲಿಯರ್ ಸ್ಕೈ ಇದೆ. ಇವಾಗ ಅದು ಫುಲ್ಲು ಮೋಡ ಕವರ್ ಆಗಿದೆ, ಯಾಕಂದರೆ ಅದು ಆಲ್ಟಿಟ್ಯೂಡ್ ಅಷ್ಟು ಜಾಸ್ತಿ. ಬಟ್ ಸಾಕ ಚೆನ್ನಾಗಿದೆ ವ್ಯೂ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದಕ್ಕೆ, ಬಿಸಿಲು ಅಂತಿಲ್ಲ ಆ್ಯಕ್ಚುಲಿ, ಬಟ್ ಬ್ರೈಟ್ ಇರೋದಕ್ಕೆ ನಿಮಗೆ ಅದಷ್ಟು ಗೊತ್ತಾಗಲ್ಲ ಮೋಸ್ಟ್ಲಿ. ನೋಡಿ ಈವನ್ ಅದರ ಪೀಕ್ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಇದಕ್ಕೆ ಕಂಪೇರ್ ಮಾಡಿದರೆ ದಿಸ್ ಲೈಕ್ ನೆಕ್ಸ್ಟ್ ಲೆವೆಲ್. ತುದಿ ಕಾಣಲ್ಲ. ಆ ಕಡೆ ನೋಡೋಣ ಏನಿದೆ ಅಂತ. ಎಲ್ಲ ಕಾಣುತ್ತೆ. ಇದು ಆ್ಯಕ್ಚುಲಿ ದೂರದಿಂದ ಸಕ್ಕ ಚೆನ್ನಾಗಿ ಕಾಣ್ತಾ ಇತ್ತು. ದ ಬೆಸ್ಟ್ ಪಾರ್ಟ್ ಆಫ್ ನಮ್ಮ ಇಂಡಿಯಾದು ಏನಂತ ಹೇಳಿದರೆ, ಈ ಥರ ಎಲ್ಲರೂ ಒಂಥರ ಒಳ್ಳೆ ಪೀಕ್ ಎಲ್ಲ ಇರೋ ಕಡೆಯಲ್ಲೆಲ್ಲ ಎಲ್ಲರೂ ಒಂದು ಕಡೆ ಒಂದು ತುದಿಯಲ್ಲಿ ಒಂದು ಏನಾದರೂ ದೇವಸ್ಥಾನ ಮಂಟಪ ಆ ಥರ ಏನಾದ್ರು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಒಂದು ಏನಾದ್ರು ಮಣ್ಣಿನ ರೋಡಾದರೂ ಮಾಡಿಟ್ಟಿರ್ತಾರೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಸೇಮ್ ಪ್ರಿನ್ಸಿಪಲ್. ನಮ್ಮ ಬ್ಯಾಂಗ್ಳೂರ್ ಹತ್ರನೂ ತುಂಬ ಪ್ಲೇಸಸ್ ಆ್ಯಕ್ಚುಲಿ ಡಿಸ್ಕವರ್ ಮಾಡಿದ್ದು ಅದೇ ಥರ. ಏನಾದರೂ ತುದಿಯಲ್ಲಿ ಏನಾದ್ರು ಗುಡಿ ಇರುತ್ತೆ, ಏನಾದ್ರು ಒಂದು ಚಿಕ್ಕ ಥರ ರೋಡ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ತುದಿವರೆಗೆ ಆರಾಮ್ಸೆ ಹೋಗ್ಬೋದು. ನೈಸ್, ಇಟ್ಸ್ ಬ್ಯೂಟಿಫುಲ್. ಓಕೆ, ಆ್ಯಂಡ್ ಇನ್ನೂ ಆ್ಯಕ್ಚುಲಿ ಇದೆ ಸುತ್ತಾಡೋದು. ಸೊ ನೋಡೋಣ, ಇಫ್ ಐ ಫೈಂಡ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಮೋಸ್ಟ್ಲಿ ನೀವು ನೋಡಿರ್ತೀರ. ಇಲ್ಲ ಅಂದರೆ ದಿಸ್ ವಿಲ್ ಬೈಕ್ ಎ ಶಾರ್ಟ್ ಲಾಗ್, ಟ್ರಾವೆಲ್ ಲಾಗ್ ಆ್ಯಕ್ಚುಲಿ. ಅಲ್ಲೊಂದು ವ್ಯೂ ಪಾಯಿಂಟ್ ಥರನೂ ಇದೆ, ಬಟ್ ಗಾಡಿ ಹೋಗುತ್ತಾ ಇಲ್ವಾ ಡೌಟ್ ಇದೆ.
ಕತ್ತಲೆ ಆಗ್ತದೆ. ಸನ್ ಗ್ಲಾಸ್ ತೆಗಿತೀನಿ. ಅಲ್ಲಿ ಆನೆಗಳು ನಿಂತ್ಕೊಂಡಿತ್ತು. ದೊಡ್ಡ ದೊಡ್ಡ ಗುಂಡಿ ಇದೆ. ಚಿಕ್ಕ ಹೆಜ್ಜೆ ಅಲ್ಲ, ದೊಡ್ಡ ಹೆಜ್ಜೆ. ಸ್ವಲ್ಪ ಡೌಟ್ ಆಗ್ತಿದೆ ಹೋಗೋದ ಬೇಡ ಅಂತ. ಸ್ವಲ್ಪ ಮುಂದೆ ಹೋಗಿ ನೋಡಿ.
ಬಂದು ಬಂದು ಇದೊಂಥರ ರೋಗಿ ಬಯಸಿದ್ದು ಹಾಲುವನ್ನು ಡಾಕ್ಟ್ರು ಕೊಟ್ಟಿದ್ದು ಹಾಲನ್ನು ಥರ ಹೆದರಿಕೆ ಆಗ್ತಾಯಿತ್ತು ಮುಂದೆ ಹೋಗೋಕ್ಕೆ. ಪರ್ಫೆಕ್ಟ್ ರೀಸನ್ ಸಿಕ್ತು, ರೋಡ್ ಕ್ಲೋಸ್ ಆಗಿದೆ. ಇಲ್ಲ ಅಂದರೆ ಆಲ್ವೇಸ್ ಅಯ್ಯೋ ಸ್ವಲ್ಪ ಮುಂದೆ ಹೋಗ್ತಿದೆ ಸ್ವಲ್ಪ ಮುಂದೆ ಮತ್ತೆ ಪಶ್ಚಾತ್ತಾಪ ಎಲ್ಲ ಇರ್ತಾಯಿತ್ತು. ಅಟ್ಲೀಸ್ಟ್ ಈಗ ಇಲ್ಲ ಆ ಥರ, ಹೇಗೆ ಮುಂದೆ ಹೋಗಕ್ಕೆ ಆಗಲ್ಲ ಅಂತ ರೀಸನ್. ಲೆಟ್ಸ್ ಗೋ ಬ್ಯಾಕ್. ಸ್ಟಾರ್ಟ್ ಆಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ಓಕೆ, ಅದು ಫಾರೆಸ್ಟ್ ಟ್ರೈಲ್ ಆಯಿತು. ಅದು ಆ್ಯಕ್ಚುಲಿ ಅಲ್ಲೊಬ್ಬರು ಅಂಗಡಿಯವರು ಹೇಳಿದ್ದು ಆ್ಯಕ್ಚುಲಿ ಆ ರೂಟು ಸಕ್ಕ ಚೆನ್ನಾಗಿದೆ. ಬಟ್ ಆಮೇಲೆ ನೋಡಿದರೆ ನಾನು ಕೂಡ ಮಾರ್ಕ್ ಮಾಡಿದ್ದೆ ಅದನ್ನು ಮ್ಯಾಪಲ್ಲಿ ಯಾವತ್ತೋ ಒಂದು ಸತಿ ಹಾಗೆ ನೋಡಿ ಸ್ಯಾಟಲೈಟ್ ಮ್ಯಾಪಲ್ಲಿ. ಈಗ ಇಲ್ಲೊಂದು ಈ ಕಡೆ ಒಂದು ಮ್ಯಾಪ್ ಮಾಡಿದ್ದೀನಿ,
ಸುಮ್ಮನೆ ಒಂದು ಸಲ ಅದು ಲಾಸ್ಟಲ್ಲಿ ಯಾವುದೋ ಒಂದು ಮನೆ ಥರ ಇದೆ, ಒಂದೇ ಮನೆ ಸಪ್ರೇಟಾಗಿ. ಸೊ ನೋಡೋಣ ಅಲ್ಲಿ ಹೋಗಿ. ಸ್ವಲ್ಪ ಮಿತ್ ರೋಡ್ పోపుండే ಅಲ್ಪ ಮಿತ್ ರೋಡ್ పోపుಂడా ಅಲ್ಪ ಮಿತ್ ಇಲ್ಲು ಉಂಡು ಏರ್ ನಾವು ಕಂಡಪುರ ಉಂಡು ಪೋರಾಪುಣ ನೆಟ್ಟಿದ್ದು ಓ ಗೇಟ್ ವಾರ್ದ ಓಕೆ ದಾಲ ಜಾನಿಂಚೆನೆ ತೂವನ್ ಬರ್ತೀನಿ ತಿರ್ಗೊಂಬರ್ತೀನಿ ಅಲ್ಪ ದೇವಸ್ಥಾನ ಬರ್ತಿತ್ತೆ ಅಲ್ಪದಕ್ಕ ಪಕ್ಕದ ಇಂಚಿನ ಎನ್ನ ಬಂಟ್ವಾಳ ಬಂಟ್ವಾಳ ಇಲ್ಲಿ ಜಾನಿಂಚೆನೆ ತಿರ್ಗೊಂಬ ಒಂದಿಪ್ಪ ರಜೆಟ್ ಶನಿವಾರ ಆಯ್ತಾರೆ ಗೇಟ್ ಅದು ದಾಲ ಜಾತು ಅವು ಮಿತ್ ನೆಟ್ ತೂದಿತ್ತೆ ಮ್ಯಾಪಡ ಅವು ಇರೇ ಕಂಡಪುರ ತೋಜನೆ ನನಗೆ ಪಕ್ಕದ ತೂದುವರ್ಕ ಎಡ್ಡಣ್ಣು ಶೋಕುಂಡೆ ತೂಯರ ಪೋಲಿಯ ತೊಂದರೆಜ ಎಂಚ ಅವು ಗೇಟ್ ಅಲ್ಪ ದೆಪ್ಪಡೆ ಓ ಮೂಜಿದ್ದೆ ತೊಂಬೋಡ ಬರ್ಚಂಗಂದ
ಅಂದೆ ಬಟ್ ಚಾಕ್ಲೆ ಪಕ್ಕಡ ಕಿರ್ಕಿದೆ ಅವನು. ಥ್ಯಾಂಕ್ ಯು. ಗಾಡಿ ಪುನಃ ಬಂದು ಬೀಳ್ತಾ ಇದೆ. ಎಲ್ಲ ಹೋಗಿ ಅವ್ರ ಮನೆಯಲ್ಲಿ ಸ್ಟಾಪ್ ಮಾಡಿ ಸ್ಟಾರ್ಟ್ ಆಗ್ತಾಯಿರಲಿಲ್ಲ. ಪುನಃ ಬಂದು ನಾನೀಗ ನಿಲ್ಲಿಸಿದ್ದು ಈ ಥರ ಡೌನ್ ಹೋಗೋದ್ರಲ್ಲಿ ನಿಲ್ಲಿಸಿದ್ದು. ಸೊ ಇನ್ ಕೇಸ್ ಬಂದು ಬಿದ್ದರು ಜಂಪ್ ಸ್ಟಾರ್ಟ್ ಮಾಡಿ ಹೋಗ್ಬೋದು. ನೆಕ್ಸ್ಟ್ ನೆನಪಿಡ್ಬೇಕು, ಅದೇ ಮರ್ತು ಹೋಗೋದು ಆ್ಯಕ್ಚುಲಿ. ಅದು ಯಾವ್ದಾದ್ರು ಕರೆಕ್ಟ್ ಇನ್ಕ್ಲೈನಲ್ಲೇ ನಿಲ್ಲಿಸ್ಬೇಕು, ಆವಾಗ ಏನಾದರೂ ಸ್ಟಾರ್ಟ್ ಮಾಡ್ಬೋದು. ಸಮಥಿಂಗ್ ರಾಂಗ್ ವಿತ್ ದ ಬೈಕ್, ಏನಂತ ಗೊತ್ತಿಲ್ಲ, ನೋಡುವ. ಕೆಲವು ರೋಡ್ ಇದೆ, ಬಟ್ ಎಲ್ಲ ಬಂದು ಈ ಥರ ಯಾವ್ದಾದ್ರು ಮರ ಬಿದ್ದು ಅದೆಲ್ಲ ಕ್ಲೋಸ್ ಆಗಿರುತ್ತೆ. ಆ್ಯಕ್ಚುಲಿ ಹೋಗೋ ಥರ ಇಲ್ಲ. ಇದನ್ನು ಆಡ್ಸೋಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿ ತಲೆದಾಗುತ್ತೆ, ಎಲ್ಲೋ ಮೇಲೆ ಹೋಗುತ್ತೆ ಆ್ಯಕ್ಚುಲಿ. ನಿಲ್ಲಿಸಿ ಸ್ಟಾರ್ಟ್ ಆಗೋದಿದ್ದರೆ ಅಡ್ವೆಂಚರ್ ಇಟ್ಕೊಂಡ್ಬಾರ್ದೆ. ಈ ಥರ ಟ್ರೈಲ್ ಬೈಕ್ ಇಟ್ಕೊಂಡ್ಬಂದರೆ ಒಬ್ಬನಿಗೆ ಮ್ಯಾನೇಜ್ ಮಾಡ್ಬೋದು. ಅಡ್ವೆಂಚರ್ ಇಟ್ಕೊಂಡ್ಬಂದರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಅಂಗಡಿಯಲ್ಲಿ ನಿಂತಿದ್ದೆ, ಲೈಕ್ ರಿಯಲಿ ನೈಸ್ ಫೋಕ್ಸ್. ಫುಲ್ಲು ಎಲ್ಲ ಸಜೆಸ್ಟ್ ಮಾಡಿ ಎಲ್ಲ ಪ್ಲೇಸಸ್ ಎಲ್ಲ ಆ್ಯಕ್ಚುಲಿ ಆ ಕಡೆ ಹೋಗಿದ್ದು ಅವರು ಸಜೆಸ್ಟ್ ಮಾಡಿದ್ದು. ಸೊ ಇಲ್ಲಿಂದ ಮುಂದೆ ಹೋದರೆ ಇನ್ನೊಂದು ಅಂತ ಬರುತ್ತೆ, ಸೊ ಅದೊಂದು ಮುಗಿಸಿ ಹೋಗ್ತೀನಿ.
ಪೀಸ್ಫುಲ್ ಆಗಿದೆ. ಅದ್ಯಾವುದು ಭೋಜನಗೃಹ ಅಂತ ಇದೆ, ಅನ್ನಪೂರ್ಣ ಭೋಜನಗೃಹ. ಅದರ ಕಾಡಿನ ಮಧ್ಯೆ ಅಲ್ಲಿಂದ ಮೇಲೆ ಹೋದರೆ ಏನೋ ಟೆಂಪಲ್ ಇದೆ ಅನಿಸುತ್ತೆ. ಏನೋ ಸೌಂಡ್ ಬರ್ತಾ ಇದೆ ಇಲ್ಲಿಂದ, ಆನೆ ಇಲ್ಲ ಅನ್ಕೋತೀನಿ. ಇಲ್ಲಿ ಯಾವುದು ಅವ್ರು ಆ್ಯಕ್ಚುಲಿ ಅಲ್ಲೊಬ್ಬರು ಹೇಳಿದರು, ತೀರ್ಥ ಸ್ನಾನ ಏನೋ ಮಾಡಿಸ್ತಾರಂತೆ, ಇಲ್ಲಿ ಮಾಡ್ತಾರಂತೆ. ಸೊ ವರ್ಷಕ್ಕೊಂದು ಸಲನೋ 2 ಸಲನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಜೈನರದ್ದು ಒಂಥರ ಪವಿತ್ರ ಸ್ಥಳ ಥರ. ಸೊ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡ್ತಾರಂತೆ ಎಲ್ಲ, ತುಂಬ ಜನ ಬರ್ತಾರಂತೆ ಇದಕ್ಕೆ. ರಿಯಲಿ ಪೀಸ್ಫುಲ್. ಐ ಆಮ್ ಔಟ್ ಆಫ್ ಬ್ರೆತ್. ಓಕೆ, ಸಖತ್ ಪೀಸ್ಫುಲ್ ಆಗಿದೆ. ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ ಇಲ್ಲಿ ಕೂತು. ಯಾರಿಲ್ಲ, ಇಡೀ ಬೈಕೆಲ್ಲೋ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲೋ ಇದೆ. ಒಂಥರ ಅಮೇಝಿಂಗ್, ಸೂಪರ್ ಪೀಸ್ಫುಲ್. ಈ ಥರ ಇದ್ದರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ, ಜೈನ ಮಸೀದಿಗೆ ಹೋಗ್ತೀನಿ, ಮಸೀದಿಗೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ. ಎಲ್ಲರೂ ಈ ಥರ ಪೀಸ್ಫುಲ್ ಆಗಿದ್ದರೆ ಸಾಕು ಅಷ್ಟೇ. ಎಲ್ಲಿ ಜನ ಇರುತ್ತೆ, ಎಲ್ಲಿ ಕ್ರೌಡ್ ಇರುತ್ತೆ, ಆ ಟೈಮಲ್ಲಿ ಅಂಥ ಪ್ಲೇಸಿಗೆ ಹೋಗಲ್ಲ. ಅದೆಷ್ಟೇ ಪಾಪ್ಯುಲರ್ ಇರಲಿ, ಯೂಶ್ವಲಿ ಸ್ಕಿಪ್ ಮಾಡ್ತೀನಿ. ಬಟ್ ದಿಸ್ ಇಸ್ ಲೈಕ್ ಬ್ಯೂಟಿಫುಲ್. ಹಳೇ ಟೈಮಲ್ಲಿ ಒಂದು ಕೋಟ್ ಹಾಕಿದ್ದೇನೋ, ನೇಚರ್ ಈಸ್ ಮೈ ಟೆಂಪಲ್, ಐ ಪ್ರಾಕ್ಟೀಸ್ ಮೈ ರಿಲಿಜನ್ ದೇರ್ ಅಂತ. ಒಂಥರ ಆ ಟೈಮಿಂದ ಒಂಥರ ಚೈಲ್ಡಿಶ್ ಕೋಟ್ಸು ಇವಾಗ ನಗು ಬರುತ್ತೆ. ಬಟ್ ಒಂಥರ ಎಸೆನ್ಸ್ ಸೇಮ್ ಇವಾಗಲೂ ಹಂಗೆ. ನೇಚರ್ ದೇವಸ್ಥಾನ, ಪ್ರಕೃತಿಯ ದೇವಸ್ಥಾನ. ಐ ಥಿಂಕ್ ಇಟ್ಸ್ ಒನ್ ಆ್ಯಂಡ್ ದ ಸೇಮ್. ನಮ್ಮದು ಹಳೆ ಕಾಲದಲ್ಲೆಲ್ಲ ಈ ಸನ್ಯಾಸಿಗಳು ಇವರೆಲ್ಲ ಎಲ್ಲೋ ಹಿಮಾಲಯಕ್ಕೆ ಹೋಗ್ತಿದ್ದು ಫಾರ್ ದ ಸೇಮ್ ರೀಸನ್, ಲೈಕ್ ಅವೇ ಫ್ರಮ್ ಆಲ್ ಜಂಜಾಟ ಅದೆಲ್ಲ.
ಅಂತಾರೆ. ನಾವು ಅಷ್ಟು ಎಕ್ಸ್ಟ್ರೀಮ್ ಹೋಗ್ತಾ ಇಲ್ಲ. ನಮಗೆ ಇಲ್ಲೇ ಒಂದು ಸ್ವಲ್ಪ ಗುಡ್ಡ ಸಿಕ್ಕಿದ್ರೆ ಸಾಕು ಸಪ್ರೇಟ್ ಆಗಿದ್ದರೆ. ನೈಸ್, ಬ್ಯೂಟಿಫುಲ್. ಓಕೆ, ಲೆಟ್ಸ್ ಗೋ ನಾವು. ನಮ್ಮದು ಇಲ್ಲಿಗೆ ಮುಗಿಯುತ್ತೆ. ಆಹಾ, ಇಲ್ಲಿಗೆ ಇವತ್ತಿದ್ದು ಮುಗಿಯುತ್ತೆ. ಈಗ ಊಟ.